ದಿನಾಚರಣೆ. ಮಕ್ಕಳ ದಿನಾಚರಣೆ ಅಂದರೆ ಜವಾಹರ್ಲಾಲ್ ನೆಹರೂರವರ ಹುಟ್ಟು ಹಬ್ಬವನ್ನು, ಹುಟ್ಟು ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡುವಂಥದ್ದು. ಅದೇ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಅಲ್ವಾ? ಇವತ್ತು ಯಾವ ದಿನ? ಜೋರ್ ಕೇಳುದಿಲ್ಲ. ವೆರಿ ಗುಡ್, ಮಕ್ಕಳ ದಿನಾಚರಣೆ. ಅದಕ್ಕೋಸ್ಕರ ನೀವೆಲ್ಲ ಗೇಮ್ಸ್ ಆಡ್ಲಿಕ್ಕೆ ಬಂದಿದ್ದೀರಲ್ವಾ? ಜಾಗ್ರತೆಯಲ್ಲಿ ಆಡ್ಬೇಕು ಮಕ್ಕಳು. ಓಕೆ, ನಮ್ಮ 19ನೇ ವಾರ್ಡಿನ ಶ್ರೀಯುತ ಮುಸ್ತಕ್ ಸರ್ ಅವರು ಕೂಡ ಬಂದಿದ್ದಾರೆ. ನಿಜವಾಗಿ ಅವರೇ ಈ ಗೇಮ್ಸ್ ಅನ್ನು ಹೋದ ವರ್ಷ ಮಾಡಬೇಕಿತ್ತು. ತುಂಬಾ ಉತ್ಸಾಹದಿಂದ ಮಕ್ಕಳಿಗೆ ಗೇಮ್ಸ್ ಅನ್ನು ಮಾಡ್ಬೇಕಂತೇಳಿ ತುಂಬಾ ಇಷ್ಟ ಅವರಿಗೆ. ಅದಕ್ಕೆ ಹೋದ ವರ್ಷ ಆಗಲಿಲ್ಲ, ಅದಕ್ಕೆ ಈ ವರ್ಷ ತುಂಬ ಉತ್ಸಾಹದಿಂದ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಅವರು ಹಾಗೆ ಇವರಿಗೆ, ಮುಸ್ತಕ್ ಸರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಶ್ರೀಯುತ ನಾರಾಯಣ್ ಸರ್ ಇವರು ಕೂಡ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮೆಲ್ಲ ನಿಮ್ಮ ಪರವಾಗಿ ಸ್ವಾಗತ. ಹಾಗೆ ಸೇವಂತಿಗುಡ್ಡೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ವಿಜೇತ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಈಗ 3 ಅಂಗನವಾಡಿ ಅಂದರೆ ಬಬುಕಟ್ಟೆ, ಸೇವಂತಿಗುಡ್ಡೆ ಅಂಗನವಾಡಿ, ಪಟ್ಲ ಅಂಗನವಾಡಿ, ಆ 3 ಅಂಗನವಾಡಿ ಮಟ್ಟದಲ್ಲಿ ಮಾಡುವಂತಹ ಮಕ್ಕಳ ದಿನಾಚರಣೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಮುಂಚಿತವಾಗಿ ಕೆಲವೊಂದು ವಿಚಾರವನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ತಿಳಿದಂತೆ ಕೋವಿಡ್-19 ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಇದರಲ್ಲಿ ಬಹು ಮುಖ್ಯವಾಗಿ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅತ್ಯಂತ ಮಾರಕವಾದ ಸಮಸ್ಯೆಯನ್ನು ಉಂಟು ಮಾಡಿತ್ತು. ಯಾಕೆಂದರೆ ಕಳೆದ ಸುಮಾರು 2 ವರ್ಷಗಳ ಮಕ್ಕಳಿಗೆ ಯಾವುದೇ ರೀತಿಯ ಅವರ ಬೆಳವಣಿಗೆಗೆ ಪೂರಕವಾದಂತಹ ವ್ಯವಸ್ಥೆ, ಕಾರ್ಯಕ್ರಮಗಳು ಇರಲಿಲ್ಲ. ಆದ ಕಾರಣ ಇದು ಮುಂದೆಯೂ ಕೂಡ ಕೋವಿಡ್ ಇಲ್ಲಿಗೆ ನಿಂತು ಹೋಗಲಿಲ್ಲ. ಇದು ಮುಂದೆ ಇನ್ನಷ್ಟು ಪ್ರಭಾವ ಬೀರಲಿದೆ, ಕೆಟ್ಟ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ತಜ್ಞರು ಹೇಳುತ್ತಾ ಇದ್ದಾರೆ. ಕೋವಿಡ್ನಿಂದಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗಿದೆ. ಅವರ ಟ್ಯಾಲೆಂಟ್, ಪ್ರತಿಭೆಗಳನ್ನು ಗುರುತು ಕೂಡ ತೊಂದರೆಯಾಗಿದೆ. ಅವರಿಗೆ ಮಾನಸಿಕವಾಗಿ, ಮೆಂಟಲಿ ಆಗಿ ಕೂಡ ನಮ್ಮ ಮಕ್ಕಳು ತುಂಬ ರೀತಿಯ ಸಮಸ್ಯೆಯನ್ನು ಇವತ್ತು ಅವರನ್ನು ಕಾಡುತ್ತಾ ಇದೆ. ಅವರ ದೈಹಿಕ ಆರೋಗ್ಯ ಬೆಳವಣಿಗೆಯಲ್ಲೂ ಕೂಡ ತೊಂದರೆಯಾಗಿದೆ. ಈ ರೀತಿ ಮಕ್ಕಳು ಶಾಲೆಯಿಂದ ವಂಚಿತರಾಗಿ, ಬಾಲಕಾರ್ಮಿಕರಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮೊಬೈಲ್ ಗೇಮ್ಸ್ಗೆ ಅಡಿಕ್ಟ್ ಆಗಿ ಆನ್ಲೈನ್ ಶಿಕ್ಷಣದ ಮೂಲಕ ನಮ್ಮ ಮಕ್ಕಳ ಭವಿಷ್ಯವು ಹಾಳಾಗ್ತಾ ಇದೆ. ಆದ ಕಾರಣ ನಾವು ಈ ಒಂದು ದೀರ್ಘ ಅವಧಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಆಟೋಟಗಳು, ಸ್ಕೂಲ್ ಡೇಸ್ ಕಾರ್ಯಕ್ರಮಗಳು ಯಾವುದೂ ಇಲ್ಲದ ಕಾರಣ ಈ ಸಲ ಇಲ್ಲಿ ಮುಷ್ತಾಕ್ ಜನ ಮನ್ನಣೆಯ ನಮ್ಮ ನಗರಸಭೆಯ ಕೌನ್ಸಿಲರ್ ಆಗಿರುವಂತಹ ಮಕ್ಕಳ ಸ್ನೇಹಿ ಕೌನ್ಸಿಲರ್ ಇವರು ಮಕ್ಕಳ ಸ್ನೇಹಿ ವಾರ್ಡ್ನ ಒಂದು ಪರಿಕಲ್ಪನೆಗಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ, ಅಂದರೆ ಮಕ್ಕಳು ಅವರ ಟ್ಯಾಲೆಂಟ್ಗಳು, ಅವರ ಎಲ್ಲ ರೀತಿಯ ಪ್ರತಿಭೆಗಳು, ಅವರ ಆಟೋಟ, ಎಲ್ಲ ರೀತಿಯ ಅವರಲ್ಲಿರುವಂತಹ ಕಲೆಗಳು, ಸಾಹಿತ್ಯಗಳು ಇದರಲ್ಲಿ ಮುಂದೆ ಬೆಳೆದು ಬರಬೇಕೆಂಬ ಕಾರಣದಿಂದಾಗಿ ಒಂದು ಚಿಣ್ಣರ ಮೇಳ ಎಂಬ ರೀತಿಯಲ್ಲಿ ಮಕ್ಕಳ ದಿನಾಚರಣೆಯ ಈ ಒಂದು ದಿವಸವನ್ನು ನಾವಿಲ್ಲಿ ಮಕ್ಕಳ ಜೊತೆ, ಮಕ್ಕಳು ಮಾತ್ರವಲ್ಲ ನಾವು ಮಕ್ಕಳಾಗಿ ಪೋಷಕರು, ಶಿಕ್ಷಕರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅರ್ಥವಿದೆ. ಇದು ಕೇವಲ ಮಕ್ಕಳಾಟಿಕೆ ಅಲ್ಲ, ಬದಲಾಗಿ ನಮ್ಮ ಮಕ್ಕಳನ್ನು ಮುಂದೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮದ ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ,
ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಉದ್ಘಾಟನಾ ಕಾರ್ಯಕ್ರಮದ ಶುಭ ಮುಹೂರ್ತ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಶ್ರೀಯುತ ಮುಸ್ತಾಕ್ ಪಟ್ಲ, ನಗರಸಭಾ ಸದಸ್ಯರು ಉಳ್ಳಾಳ ಸೇರಿದಂತೆ ನಾರಾಯಣ್ ಸರ್, ಅದೇ ರೀತಿ ಎಲ್ಲ ಅಂಗನವಾಡಿಯ ಮತ್ತು ಶಾಲಾ ಶಿಕ್ಷಕಿಯರನ್ನು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಲು ಕೇಳಿಕೊಳ್ಳುತ್ತಾ ಇದ್ದೇನೆ. ವಿವಿಧ ಮಕ್ಕಳ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾ ಸಾಹಿತ್ಯ ಆಸಕ್ತರನ್ನು ಸ್ವಾಗತಿಸುವ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವಾಗಿದೆ. ಗಿಡಕ್ಕೆ ನೀರನ್ನು ಸುರಿಯುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಶ್ರೀಯುತ ಮುಸ್ತಾಕ್ ಪಟ್ಲ ಇವರು ಉದ್ಘಾಟನಾ ಭಾಷಣಕ್ಕಾಗಿ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇಂದು ಈ ಚಿಣ್ಣರ ಮೇಳಕ್ಕೆ ಆಗಮಿಸಿದ ಎಲ್ಲ ಪರಿಸರದ ಪುಟಾಣಿಗಳಿಗೆ ಸ್ವಾಗತಿಸುತ್ತಾ ಮಕ್ಕಳ ದಿನಾಚರಣೆಯ ತಮಗೆಲ್ಲ ಶುಭಾಶಯವನ್ನು ಕೋರುತ್ತೇನೆ. ತಮಗೆ ತಿಳಿದಂತೆ ಕಳೆದ 2 ವರ್ಷಗಳಿಂದ ನಮ್ಮ ಕೋವಿಡ್ ಕಾರಣದಿಂದ ಮಕ್ಕಳ ಅಭಿವೃದ್ಧಿಗೆ, ಅಂದರೆ ಅವರ ಶಾಲಾ ಅದೇ ರೀತಿ ಆಟೋಟ ಸ್ಪರ್ಧೆಗಳಿಗೆ ಅವರ ಪ್ರತಿಭೆಗಳನ್ನು ಪತ್ತೆ ಹಚ್ಚಿ ಅದನ್ನು ಪೋಷಿಸಲು ತೊಡಕುಂಟಾದ ಕಾರಣ 2 ವರ್ಷದ ನಂತರ ಇಂದು ನಾವು ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹಿಸಲು, ಅವರ ಪ್ರತಿಭೆಗಳನ್ನು ಪತ್ತೆ ಹಚ್ಚಿ ಅವರಿಗೆ ಉನ್ನತ ರೀತಿಯಲ್ಲಿ ತರಬೇತಿ ನೀಡಲು ನಾವು ಇಂದು ಈ ಚಿಣ್ಣರ ಮೇಳವನ್ನು ಆಯೋಜಿಸಿದ್ದೇವೆ. ಮಕ್ಕಳೆಂದರೆ ಅವರು ನಿಮಗೆ ತಿಳಿದಂತೆ ಬ್ಲ್ಯಾಂಕ್ ಒಂದು ಹಾಳೆ ಇದ್ದಾಗೆ. ಅವರಲ್ಲಿ ಯಾವುದೆಲ್ಲ ಪ್ರತಿಭೆಗಳಿದೆ, ನಮಗೇನು ದೇವರು ಅವರನ್ನು ಸೃಷ್ಟಿಸುವಾಗ ಅವರಲ್ಲಿ ಹಲವಾರು ರೀತಿಯ ಪ್ರತಿಭೆಗಳನ್ನು ಇರಿಸಿಯೇ ಈ ಜಗತ್ತಿಗೆ ಕಳಿಸಿರುತ್ತಾನೆ. ಅದನ್ನು ಪತ್ತೆ ಹಚ್ಚಿ ಅದನ್ನು ಪೋಷಿಸುವುದು ನಿಮ್ಮೆಲ್ಲರ, ಅಂದರೆ ಶಿಕ್ಷಕರ ಅದೇ ರೀತಿ ಪೋಷಕರ ಕರ್ತವ್ಯವಾಗಿದೆ. ಅವರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರ ಸಮಾಜದ ಒಂದು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ಮಾಡೋದು, ಅವರಿಂದ ಸಮಾಜಕ್ಕೂ ದೇಶಕ್ಕೂ ಹಲವಾರು ಕೊಡುಗೆಗಳನ್ನು ಅವರಿಂದ ಬಯಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಅದರಿಂದ ನಾವು ನಮ್ಮ ಈ ಮಕ್ಕಳನ್ನು ಭವಿಷ್ಯದ ಉತ್ತಮ ನಾಯಕರನ್ನಾಗಿ, ಭವಿಷ್ಯದ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಿಸುವುದು ನಮ್ಮ ಹೊಣೆಗಾರಿಕೆಯಾಗಿರುವುದರಿಂದ ನಾವು ಈ ಚಿಣ್ಣರ ಮೇಳವನ್ನು ಆಯೋಜಿಸಿರುತ್ತೇವೆ. ಈ ಚಿಣ್ಣರ ಮೇಳ ಯಶಸ್ವಿಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದರ ಉದ್ಘಾಟನೆಯನ್ನು ಘೋಷಿಸುತ್ತೇನೆ. ಹಿರಿಯ ನಾಗರಿಕರಾಗಿರುವಂತಹ ಮೋಹನ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೊತೆ ಈ ನಾಡಿನ ಹಿರಿಯ ಚೇತನ ಶ್ರೀಮತಿ ಸುಹಾಸಿನಿ ಅಕ್ಕ ಇವರು ಕೂಡ ಚಿಣ್ಣರ ಮೇಳದೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಚಪ್ಪಾಳೆಯನ್ನು ತಟ್ಟುವ ಮೂಲಕ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು. ಹಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ವಂದನೆಯನ್ನು, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪಟ್ಲ ಕೌನ್ಸಿಲರು, ನಗರಸಭಾ ಉಳ್ಳಾಳ ಇವರಿಗೆ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀಯುತ ಮೋಹನ್ ಸೇವಂತಿಗುಡ್ಡೆ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ನಾರಾಯಣ್ ರವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ವಿಜೇತ ಅಂಗನವಾಡಿ ಕಾರ್ಯಕರ್ತೆ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ವಿನಯ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮದ ಹಿರಿಯ ಈ ನಾಡಿನ ಚೇತನ ಸುಹಾಸಿನಿ ಅಕ್ಕ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪೋಷಕರಿಗೂ ಜೊತೆಗೆ ಎಲ್ಲ ಪುಟಾಣಿಗಳಿಗೂ ಸ್ವಾಗತವನ್ನು, ಶುಭಾಶಯವನ್ನು ಕೋರುತ್ತಾ ಇಂದಿನ ಆಟೋಟ ಕಾರ್ಯಕ್ರಮದ ಚಾಲನೆಗಾಗಿ ಕರೆಯುತ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಸ್ಪರ್ಧೆಗೆ ಹೆಸರು ಕೊಡುವಂತಹ ಮಕ್ಕಳು ನಮ್ಮ ವೇದಿಕೆಯ ಎಡಭಾಗಕ್ಕೆ ಬಂದು ಬಾಲ್ ಪಾಸಿಂಗಿಗೆ ಸೇರುವ
ಅಂಗನವಾಡಿಯ ಪುಟಾಣಿಗಳು ಅದೇ ರೀತಿ ಮಾತ್ರವಾಗಿರುತ್ತದೆ. ಅದೇ ರೀತಿ
ಸಫ್ರೀನಾ, ಸೆಕೆಂಡ್ ಪ್ರೈಸ್ ಜೆನಿಟಾ. ಜೆನಿಟಾ. ಬಬ್ಬುಗಡ್ಡೆ ಜೆನಿಟಾ, ಸೆಕೆಂಡ್ ಪ್ರೈಸ್. ತಲೆಯಲ್ಲಿ ಪುಸ್ತಕ ಇಟ್ಕೊಂಡು ಹೋದದ್ದು ಫಸ್ಟ್ ಪ್ರೈಸ್ ಗೋಷ್ಟು ನಮಿತ್. ನಮಿತ್. ನಮಿತ್ ಸೇವತಿಗುಡ್ಡೆ. ಸೆಕೆಂಡ್ ಪ್ರೈಸ್ ಪ್ರವೀಶ್. ಪ್ರವೀಶ್ ಅವರ ಬಹುಮಾನವನ್ನು ಫಾಯಿಜ್ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಪ್ಪೆ ಜಿಗಿತ. ಫಸ್ಟ್ ಪ್ರೈಸ್ ನಿಧೀಶ್. ನಿಧಿಶಾ. ಸುಷ್ಮಾ ಅವರು ಬಹುಮಾನವನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಸೆಕೆಂಡ್ ಪ್ರೈಸ್ ದಕ್ಷ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಬಾಲ್ ಪಾಸಿಂಗ್. ಫಸ್ಟ್ ಪ್ರೈಸ್ ಫಾತಿಮಾ ರೈಫಾ. ಎಲ್ಲರೂ ಚಪ್ಪಾಳೆ ಹೊಡಿಬೇಕಾಗಿ ಕೇಳಿಕೊಳ್ಳಿ. ಮಕ್ಕಳಿಗೆ ಒಂದು ಕ್ಲಾಪ್ಸ್ ಹೊಡಿರಿ ಎಲ್ಲರೂ ಸಹ. ಸೆಕೆಂಡ್ ಪ್ರೈಸ್ ಅನಿಕ್. ಅನಿಕ್. ಪೇಂಟಿಂಗ್. ಫಸ್ಟ್ ಪ್ರೈಸ್ ಹವ್ವಾ. ಸೆಕೆಂಡ್ ಪ್ರೈಸ್ ಹರ್ಷಲ್. ಕಪ್ಪೆ ಜಿಗಿತ. ಫಸ್ಟ್ ಪ್ರೈಸ್ ಅಭಿಷ್. ಅಭಿಷ್. ಸೆಕೆಂಡ್ ಪ್ರೈಸ್ ಇಮಾದ್. ಇಮಾದ್. ಸೆಕೆಂಡ್, ಥರ್ಡ್, ಫೋರ್ತ್ ಬಾಲ್ ಪಾಸಿಂಗ್. ಫಸ್ಟ್ ಪ್ರೈಸ್ ರಜೀನಾ. ಎಲ್ಲರೂ ಚಪ್ಪಾಳೆ ಹೊಡಿರಿ ಮಕ್ಕಳಿಗೆ. ಸೆಕೆಂಡ್ ಮಹರಾ. ಫಸ್ಟ್ ಪ್ರೈಸ್ ಮಿರ್ಫಾ. ಸೆಕೆಂಡ್ ಶಿಡಾ. ಮೆಮೊರಿ ಟೆಸ್ಟ್. ಫಸ್ಟ್ ಪ್ರೈಸ್ ಸಂಕೇತ್. ಸೆಕೆಂಡ್ ಪ್ರೈಸ್ ಹಜೀಕಾ. 100 meter girls. ಫಸ್ಟ್ ಪ್ರೈಸ್ ಹಜೀಕಾ. ಸೆಕೆಂಡ್ ಪ್ರೈಸ್ ಲೀಸಾ. ಲೀಸಾ. 100 meter boys. ಫಸ್ಟ್ ಪ್ರೈಸ್ ಶುನೈಮ್. ಅಫ್ನಾಸ್. 100 meter girls. ಫಸ್ಟ್ ಪ್ರೈಸ್ ಸುಹಾ. ಸುಹಾ. ಸೆಕೆಂಡ್ ಪ್ರೈಸ್ ಇಬ್ಬರಿಗೆ ಡಿವೈಡ್ ಆಗಿದೆ. ಶಿಫಾಲಿ ಅಂಡ್ ಅಲಿಶಾ. ಶಿಫಾಲಿ ಅಂಡ್ ಅಲಿಶಾ. Hundred meter boys. First prize Yanish. Yanish. Second prize Arman. Filling the water. First prize Tanisha. First prize Tanisha. Second ಇಬ್ಬರಿಗೆ ಡಿವೈಡ್ ಆಗಿದೆ. ಮೋಕ್ಷಾ ಅಂಡ್ ಇಶಾಲ್. ಮೋಕ್ಷಾ ಅಂಡ್ ಇಶಾಲ್. Hundred meter boys. First prize Shuraim. Shuraim. Second prize Sampath. Sampath. Quiz. First prize Apnas. Apnas. Aisha Ashra. Second prize Aisha Ashra. Singing first prize Prayag. Second prize Mohammad Sayan. Pick an act. First prize Ishra. Second prize Riya. Boys quiz Ishra and Riya. Musical chair.
ಪೇರೆಂಟ್ಸ್ ಅವರಿಗೆ ಮ್ಯೂಸಿಕಲ್ ಚೇರ್ ಇತ್ತಲ್ಲ ಅದ್ರದ್ದು. ಪ್ರೈಸ್ ಸುನೀತಾ. ಫಸ್ಟ್ ಪ್ರೈಸ್ ಸುನೀತಾ. ಸೆಕೆಂಡ್ ಪ್ರಿಯಾ. ಸೆಕೆಂಡ್ ಪ್ರಿಯಾ. ಚಿಣ್ಣರ ಮೇಳ ಈ ಕಾರ್ಯಕ್ರಮದ ನಾವು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಚಿಣ್ಣರ ಮೇಳದ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಅಂದರೆ ಬೆಸ್ಟ್ ಚಿಲ್ಡ್ರನ್ ಆಫ್ ದ ಫೆಸ್ಟ್ ಎಂಬ ಒಂದು ನಾವು ಅವಾರ್ಡನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದರಂತೆ ನಾವು ಮಾತ್ರ ಅದು ಸೆಲೆಕ್ಟ್ ಮಾಡಿದ್ದು 4th ಸ್ಟ್ಯಾಂಡರ್ಡ್ ಒಳಗಡೆ, 4th ಸ್ಟ್ಯಾಂಡರ್ಡ್ ಒಳಗಡೆಗೆ ಈ ಒಂದು ಅವಾರ್ಡನ್ನು ಕೊಡ್ತೇವೆ, ದೊಡ್ಡವರಿಗೆ ಇಲ್ಲ. ಹಾಗಾಗಿ ಇವತ್ತಿನ ಈ ಬೆಸ್ಟ್ ಚಿಲ್ಡ್ರನ್ ಆಫ್ ದಿ ಫೆಸ್ಟ್ ಅವಾರ್ಡ್ ನಾವು ಅಂಶಿನಿ ಅವರಿಗೆ ನೀಡ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾಗಿ ಈ ಮಕ್ಕಳ ಪ್ರತಿಭೆಗಳನ್ನು ಪೋಷಿಸಲು ಅದೇ ರೀತಿ ಮಕ್ಕಳ ಅಭಿವೃದ್ಧಿಗೆ ನಿರಂತರ ಪರಿಶ್ರಮಿಸುತ್ತಿರುವಂತಹ 2 ಅಂಗನವಾಡಿ ಕೇಂದ್ರಗಳು ನಮ್ಮ ಈ ಸುತ್ತಮುತ್ತಲಿದೆ. ಅದು ಒಂದು ಬಬ್ಬುಕಟ್ಟೆ ಅಂಗನವಾಡಿ, ಅದೇ ರೀತಿ ಸೇವಂತಿಗುಡ್ಡೆ ಅಂಗನವಾಡಿ. ಈ 2 ಅಂಗನವಾಡಿಯ ಶಿಕ್ಷಕಿ ಮತ್ತು ಸಹಾಯಕಿ ಶಿಕ್ಷಕಿಯವರಿಗೆ ನಾವು ಅವರ ಸೇವೆಯನ್ನು ಗುರುತಿಸಿ ಒಂದು ಗೌರವ ಸಲ್ಲಿಸಲಿದ್ದೇವೆ. ಪ್ರಥಮವಾಗಿ ನಾನು ನಮ್ಮ ಬಬ್ಬುಕಟ್ಟೆ ಅಂಗನವಾಡಿಯ ವಿನಯ, ಅದೇ ರೀತಿ ಯಶೋಧ ಅವರನ್ನು ಕರೀತೇನೆ. ಅದೇ ರೀತಿ ಸೇವಂತಿಗುಡ್ಡೆ ಅಂಗನವಾಡಿಯ ವಿಜೇತ ಹಾಗೂ ಶಾಂತಿ ಇವರನ್ನು. ಪ್ರತಿ ವಿದ್ಯಾರ್ಥಿಗೂ ಸಮಾಧಾನಕರ ಬಹುಮಾನ ಇಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಂಗನವಾಡಿ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮಾತ್ರ ಅದರ ಪರವಾಗಿ ಅವರ ಶಿಕ್ಷಕಿಯರು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಚಿಣ್ಣರ ಮೇಳವನ್ನು ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಾವು ಈ ಚಿಣ್ಣರ ಮೇಳವನ್ನು ಮಕ್ಕಳ ಪ್ರತಿಭೆಗಳನ್ನು ಪೋಷಿಸಲು, ಅವರಲ್ಲಿ ಉತ್ತಮ ಪ್ರತಿಭೆಗಳು ಪತ್ತೆ ಹಚ್ಚಿ ಅದನ್ನು ಸಮಾಜಕ್ಕೆ ಫಲಪ್ರದವಾಗಿ ಉಪಯೋಗಿಸಲು ಒಂದು ವೇದಿಕೆಯಾಗಿ ಈ ಚಿಣ್ಣರ ಮೇಳವನ್ನು ಆಯೋಜಿಸಿದೆವು. ಇದರಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಅಂಗನವಾಡಿ ಶಿಕ್ಷಕಿಯರು, ಅದೇ ರೀತಿ ನಮ್ಮ ವಾರ್ಡ್ನ ಹಿರಿಯ ಸದಸ್ಯರು ಮತ್ತು ಅದೇ ರೀತಿ ನಮ್ಮ ಸ್ನೇಹಿತರು ಇದರಲ್ಲಿ ತುಂಬ ಆಸಕ್ತಿಯಿಂದ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಯತ್ನಿಸಿದ್ದಾರೆ. ಅವರನ್ನೆಲ್ಲ ನಾನು ಸ್ಮರಿಸುತ್ತಾ ಅವರ ಈ ಸೇವೆಗೆ ಉತ್ತಮ ಪ್ರತಿಫಲ ನೀಡಲಿ. ಅದೇ ರೀತಿ ಇಲ್ಲಿಂದ ಹೊರಡುವ ಮಕ್ಕಳು ಉತ್ತಮ ಪ್ರತಿಭೆಯುಳ್ಳ ಮಕ್ಕಳಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ನೀಡುತ್ತೇನೆ. ಪೇರೆಂಟ್ಸ್ ಅವರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ನಮ್ಮ ಬಾಲ ವಿಕಾಸ ಸಮಿತಿಯ ಬಬ್ಬುಕಟ್ಟೆದ ಅಧ್ಯಕ್ಷರಾದ ಫಾಯಿಜ್ ಅವರಿಗೆ ಸಹ ಧನ್ಯವಾದಗಳು. ಹಾಗೂ ಸೇವಂತಿಗುಡ್ಡೆಯ ಅಧ್ಯಕ್ಷರಾದ ನಮ್ಮ ಸುಷ್ಮಾ ಅವರಿಗೆ ಸಹ ಧನ್ಯವಾದಗಳು. ಸೇವಂತಿಗುಡ್ಡೆಯ ಮೋಹನ್ ಸರ್ ಅವರಿಗೆ ಸಹ ಧನ್ಯವಾದಗಳು. ಹಾಗೆ ನಮ್ಮ ಇಷ್ಟೊತ್ತು ಮಕ್ಕಳನ್ನು ಜಡ್ಜಾಗಿ ಭಾರಿ ತಾಳ್ಮೆಯಿಂದ ಇಷ್ಟೊತ್ತು ನಮಗೆ ಸಹಕರಿಸಿದ ನಾರಾಯಣ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಅದಕ್ಕಿಂತ ದೊಡ್ಡ ಧನ್ಯವಾದ ನಮಗೆ ಈ ಚಿಣ್ಣರ ಮೇಲೆ ಪ್ರೋಗ್ರಾಮ್ ಇಟ್ಟ ನಮ್ಮ ಕೌನ್ಸಿಲರ್ ಆದ ಮುಸ್ತಾಕ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಹಾರ್ದಿಕ ಧನ್ಯವಾದಗಳನ್ನು ನಮ್ಮ ಸೇವಂತಿಗುಡ್ಡೆ ಹಾಗೂ ಬಬ್ಬುಕಟ್ಟೆ ಪಟ್ಲ ಅವರು ಆರ್ಥಿಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಸರ್.